ಕೋವಿಡ್ ಹೆಸರಲ್ಲಿ 2 ಲಸಿಕೆಗಳನ್ನು ಪಡೆದಿದ್ದರೂ ಆರ್ಟಿಪಿಸಿಆರ್ ವರದಿ ಕಡ್ಡಾಯಗೊಳಿಸಿ ಅಂತಾರಾಜ್ಯ ಯಾತ್ರಿಕರನ್ನ ತಡೆಯೊಡ್ಡುತ್ತಿರುವ ಕರ್ನಾಟಕ ಸರ್ಕಾರದ ಜನದ್ರೋಹ ಕಾನೂನಿನ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ ಗೋವಿಂದ ಪೈ ಸ್ಮಾರಕ ಸಮಿತಿಯ ಕಾರ್ಯದರ್ಶಿ ಹಾಗೂ ಜಿಲ್ಲೆಯ ಸಿಪಿಎಂ ಹಿರಿಯ ನೇತಾರರಾದ ಕೆಆರ್ ಜಯಾನಂದ್ ಅವರು ಸಲ್ಲಿಸಿದ ಅರ್ಜಿಯನ್ನ ಮುಖ್ಯ ನ್ಯಾಯಮೂರ್ತಿಯವರು ಪರಿಶೀಲಿಸಿ ವಿಚಾರಣೆಯನ್ನ ಇದೇ ಆಗಸ್ಟ್ 17ರಂದು ನಿಗದಿಪಡಿಸಿದ್ದಾರೆ. ಇನ್ನು ಇದರ ಜೊತೆಯಾಗಿ ಗಡಿ ಮುಚ್ಚಿದ್ದಕ್ಕೆ ಸಂಬಂಧಿಸಿ ವಿಚಾರಣೆಯ ದಿನ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ, ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಕರ್ನಾಟಕ ರಾಜ್ಯ ಸರ್ಕಾರ, ದಕ್ಷಿಣ ಕನ್ನಡ ಉಪ ಕಮಿಷನರ್ ಮತ್ತು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಸೇರಿದಂತೆ ಇದಕ್ಕೆ ಸಂಬಂಧಿಸಿದ ಇನ್ನಷ್ಟು ಮಂದಿಗೆ ನ್ಯಾಯಾಲಯದ ಮುಂದೆ ಹಾಜರಾಗುವಂತೆ ಕೋರಲಾಗಿದೆ. ಈ ಬಗ್ಗೆ ವಿ4 ನ್ಯೂಸ್ನೊಂದಿಗೆ ಪ್ರತಿಕ್ರಿಯಿಸಿದ ಕೆಆರ್ ಜಯಾನಂದ್ ಅವರು, ಗಡಿನಾಡ ಎಲ್ಲಾ ಜನರಿಗೂ ಅನುಕೂಲವಾಗುವಂತೆ ನಾನು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದೇನೆ. ಕಳೆದ 1ನೇ ತಾರೀಕಿನಿಂದ ಕಾಸರಗೋಡು ಗಡಿಯನ್ನು ಬಂದ್ ಮಾಡಿ ಕೇರಳದವರಿಗೆ ಕರ್ನಾಟಕಕ್ಕೆ ಪ್ರವೇಶ ಮಾಡುವುದನ್ನು ನಿರ್ಬಂಧವಾಗಿ ತಡೆ ಹಿಡಿದಿದೆ. ಇದಕ್ಕೆದುರಾಗಿ ಹಲವಾರು ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು ಗಡಿ ಪ್ರದೇಶದಲ್ಲಿ ಸಮರ ನಡೆಸ್ತಾ ಇದೆ. ಅದರೊಟ್ಟಿಗೆ ಕೇರಳದ ಹೈಕೋರ್ಟ್ನಲ್ಲಿ ನಾನೊಂದು ಕೇಸ್ ಫೈಲ್ ಮಾಡಿದ್ದೇನೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಎಂಬ ನೆಲೆಯಲ್ಲಿ ಆ ಅರ್ಜಿಯನ್ನು ಕೋರ್ಟ್ ಪರಿಗಣಿಸಿ 17ನೇ ತಾರೀಕಿನಂದು ಎಲ್ಲ ಕಕ್ಷಿಗಳನ್ನು, ಎಲ್ಲ ಇವಾಗ ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಯನ್ನು, ಅದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ, ಕೇಂದ್ರ ಸರ್ಕಾರ, ಕೇರಳ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿ 17ನೇ ತಾರೀಕಿಗೆ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ಕೊಡಲಿಕ್ಕೆ ಸಾಧ್ಯವಾಗಬಹುದೆಂಬ ಅಂಬೋಣ ನಮ್ಮ ಮುಂದಿದೆ. ಗಡಿನಾಡ ಜನತೆಗೆ ಅನುಕೂಲವಾಗಿ ವಿಧಿ ಬರಬಹುದೆಂಬ ನಿರೀಕ್ಷೆಯಲ್ಲಿರುವುದಾಗಿ ಅವರು ತಿಳಿಸಿದ್ದಾರೆ.